ಬೆಳಗ್ಗಿನ 10:30 ಗಂಟೆ ಉತ್ತರ ಪ್ರದೇಶದ ಆ ಖಾಸಗಿ ಡಯಾಗ್ನೋಸ್ಟಿಕ್ ಸೆಂಟರ್ ಸದ್ದಿಲ್ಲದೆ ಕಾರ್ಯವನ್ನ ನಿರ್ವಹಿಸುತ್ತಿತ್ತು. 6 ವರ್ಷದ ಪುಟ್ಟ ಕಂದಮ್ಮ ತನ್ನ ತಂದೆ ಪ್ರಶಾಂತ್ ಕಸನ ಕೈ ಹಿಡಿದು ಆಟವಾಡುತ್ತಾ ನಗನಗುತ್ತಾ ಆಸ್ಪತ್ರೆಯ ಒಳಗೆ ಹೆಜ್ಜೆ ಇಡುತ್ತಾನೆ. ಸ್ಕ್ಯಾನ್ ಮುಗಿಸಿ ಸಂಜೆ ಹೊತ್ತಿಗೆ ಮಗುವಿನ ಹುಟ್ಟುಹಬ್ಬವನ್ನು ಆಚರಿಸಬೇಕೆಂದು ಪೋಷಕರು ನೂರಾರು ಕನಸನ್ನ ಕಂಡಿದ್ದರು. ಆದರೆ ಆಸ್ಪತ್ರೆಯ ತಣ್ಣಗೆಯ ಗೋಡೆಯ ನಡುವೆ ಆ ಮಗುವಿಗಾಗಿ ಕಾದು ಕುಳಿತಿದ್ದು ಮಾತ್ರ ಬೇರೆಯ ಆದ ವಿಧಿ ಲಿಖಿತವಾಗಿತ್ತು. ಹೌದು ವೀಕ್ಷಕರೇ, ಇದು ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನಡೆದ ಒಂದು ಬೆಚ್ಚಿ ಬೀಳಿಸುವ ಘಟನೆ. ಡೌನ್ ಕವರ್ನ ಪ್ರಶಾಂತ್ ಕಸಾನ ಅನ್ನೋರು ತಮ್ಮ 6 ವರ್ಷದ ಮಗನನ್ನ MRI ಸ್ಕ್ಯಾನ್ಗಾಗಿ ಸೆಕ್ಟರ್ P3 ಯಲ್ಲಿರೋ ಖಾಸಗಿ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಕರೆದುಕೊಂಡು ಬಂದಿದ್ದಾರೆ. ಇದಕ್ಕೆ ಕಾರಣ ಡಾಕ್ಟರ್ಗೂ ಹೇಳಿದಂತಹ ಒಂದು ರಿಪೋರ್ಟ್ ಆ ಒಂದು MRI ಸ್ಕ್ಯಾನ್ ನಿಂದ ಪಡೆಯಬೇಕಾಗಿತ್ತು. ಯಾಕಂದ್ರೆ ಇತ್ತೀಚೆಗೆ ಮಗುವಿಗೆ ಹಲವಾರು ವಿಷಯದಿಂದ ತಲೆನೋವು ಆಗುತ್ತಿತ್ತು. ಹೀಗಾಗಿ ಡಾಕ್ಟರ್ MRI ಸ್ಕ್ಯಾನ್ ಮಾಡಿಕೊಂಡು ಬಾ ಅಂತ ಆ ಒಂದು MRI ಸ್ಕ್ಯಾನ್ಗೆ ಕಳಿಸಿದ್ದಾರೆ. ಇಲ್ಲಿ ಡಾಕ್ಟರ್ಗೂ ಕೂಡ ಪ್ರಾಫಿಟ್ ಇತ್ತು. ನಿಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ಮಾತಿಗೆ ಡಾಕ್ಟರ್ಗಳು ಆ ರಿಪೋರ್ಟ್ ತೆಗೆದುಕೊಂಡು ಬಾ, ಈ ರಿಪೋರ್ಟ್ ತೆಗೆದುಕೊಂಡು ಬಾ, MRI ಸ್ಕ್ಯಾನ್ ಮಾಡಿಸಿ, CT ಸ್ಕ್ಯಾನ್ ಮಾಡಿಸಿ ಅಂತ ಪದೇ ಹೇಳುತ್ತಾನೆ ಇರ್ತಾರೆ. ಯಾಕಂದ್ರೆ ಇವತ್ತು ಡಾಕ್ಟರ್ಗೆ ರಿಪೋರ್ಟ್ ಇಲ್ಲದೆ ಯಾವ ಒಂದು ಮಾತ್ರೆಯನ್ನು ಕೂಡ ಕೊಡೋದಿಲ್ಲ. ಹೀಗಾಗಿ ಪ್ರತಿಯೊಂದಕ್ಕೂ ರಿಪೋರ್ಟ್ ಅನ್ನ ಕೇಳುತ್ತಾರೆ. ಇದರ ರಿಪೋರ್ಟ್ ಪಡೆಯೋಕ್ಕೂ ಕೂಡ ಅಲ್ಲಿ ಅವರಿಗೆ ಕಮಿಷನ್ ಸಿಗುತ್ತಿರುತ್ತೆ. ಇದೇ ಕಾರಣ ಅವರೇ ಹೇಳಿದಂತಹ ಕೆಲವೊಂದು ಡಯಾಗ್ನೋಸ್ಟಿಕ್ ಸೆಂಟರ್ಗಳಿಗೆ, ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ನಿಮ್ಮನ್ನ ಕಳಿಸುತ್ತಾರೆ. ಹೀಗಾಗಿ ಪಾಪ ಆ 6 ವರ್ಷದ ಮಗುವನ್ನ ಆ ತಂದೆ ಅದೇ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಅಂದ್ರೆ ಸ್ಕ್ಯಾನಿಂಗ್ ಸೆಂಟರ್ಗೆ ಕರೆದುಕೊಂಡು ಹೋಗಿದ್ದಾರೆ. ಅದು ಬೆಳಿಗ್ಗೆ 10:30 ಮಗು ಚೆನ್ನಾಗೇ ಇತ್ತು. ಆದ್ರೆ ಸ್ಕ್ಯಾನ್ ಮಾಡೋಕ್ಕೂ ಮುನ್ನ ಮಗುವಿಗೆ ಅರವಳಿಕೆ ಅಂದ್ರೆ ಅನಸ್ತೇಶಿಯಾ ನೀಡಲಾಗುತ್ತದೆ. ಆದ್ರೆ ಸ್ಕ್ಯಾನ್ ಪ್ರಕ್ರಿಯೆ ಆರಂಭವಾಗುವ ಮುನ್ನವೇ ವಿಧಿಯಾಟ ಶುರುವಾಗಿ ಹೋಗಿತ್ತು. MRI ಯಂತ್ರದೊಳಗೆ ಮಗು ಅಲಗಾಡಬಾರದು ಎಂಬ ಕಾರಣಕ್ಕೆ ವೈದ್ಯಕೀಯ ಸಿಬ್ಬಂದಿ ಮಗುವಿಗೆ ಅನಸ್ತೇಶಿಯನ್ನ ಕೊಟ್ಟಿದ್ದಾರೆ. ಒಂದು ಸಣ್ಣ ಇಂಜೆಕ್ಷನ್ ಅಷ್ಟೇ ತಾನೇ ಅಂತ ಪೋಷಕರು ಕೂಡ ನಂಬಿದ್ದರು. ಮಗುವಿನ ಪುಟ್ಟ ಕೈಗೆ ಅನೆಸ್ಥೆಸಿಯಾ ಇಂಜೆಕ್ಷನ್ ಚುಚ್ಚಿದ ಕೆಲವೇ ಕ್ಷಣಗಳಲ್ಲಿ ಆ ನಗುತ್ತಿದ್ದ ಮಗು ಇದ್ದಕ್ಕಿದ್ದಂತೆ ಸುಸ್ತಾಗಿ ತಲೆ ಸರಿಸುತ್ತದೆ. ಪ್ರಜ್ಞೆ ಕಳೆದುಕೊಂಡು ಮಗು ಅಲಗಾಡದಂತಾದಾಗ ಪೋಷಕರು ಇದು ಕೇವಲ ನಿದ್ರೆ ಎಂದು ಭಾವಿಸಿದ್ದರು. ಆ ಇಂಜೆಕ್ಷನ್ ನೀಡಿದ ಕೆಲವೇ ನಿಮಿಷಗಳಲ್ಲಿ ಮಗು ಪ್ರಜ್ಞೆ ತಪ್ಪುತ್ತೆ. ಮಗುವಿನ ದೇಹ ತಣ್ಣಗಾಗುವುದನ್ನು ನೋಡಿ ಪೋಷಕರು ಗಾಬರಿಗಿದ್ದಾರೆ. ಸಮಯ ಕಳೆದಂತೆ ಮಗುವಿನ ಉಸಿರಾಟದಲ್ಲಿ ಏರುಪೇರಾಗಿ ಮಗುವನ್ನ ಎಬ್ಬಿಸಲು ಪೋಷಕರು ಪ್ರಯತ್ನಿಸಿದಾಗ ಮಗುವಿನ ದೇಹ ಅಸಹಜವಾಗಿ ತಣ್ಣಗಾಗಿರುತ್ತಿರುವುದು ಅವರ ಗಮನಕ್ಕೆ ಬಂದಿದೆ. ನನ್ನ ಮಗನಿಗೆ ಅತಿಯಾದ ಡೋಸ್ ಇಂಜೆಕ್ಷನ್ ನೀಡಿದ್ದಾರೆ ಅಂತ ತಂದೆ ಪ್ರಶಾಂತ್ ಕಣ್ಣೀರು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಮಗುವಿನ ಸ್ಥಿತಿ ಬಗ್ಗೆ ಕೇಳಿದ್ರೆ ಅಲ್ಲಿರೋ ಸಿಬ್ಬಂದಿ ಸರಿಯಾಗಿ ಉತ್ತರ ಕೊಡದೆ ಉಡಾಫೆಯಾಗಿ ನಡೆದುಕೊಂಡಿದ್ದಾರೆ. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡುತ್ತಿದ್ದ ಹಾಗೆ ಭಾರತೀಯ ಕಿಸಾನ್ ಯೂನಿಯನ್ ಪವನ್ ಘಟಾನ ಅವರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಗ್ರೇಟರ್ ನೋಯ್ಡಾದಲ್ಲಿ ಇಂತಹ ಎಷ್ಟೋ ಅನಧಿಕೃತ ಕೇಂದ್ರಗಳು ಜನರ ಜೀವನ ಜೊತೆ ಆಟವಾಡುತ್ತಿವೆ ಅಂತ ಗುಡುಗಿದ್ದಾರೆ. ಆಕ್ರೋಶಗೊಂಡ ಗ್ರಾಮಸ್ಥರು ಡಯಾಗ್ನೋಸ್ಟಿಕ್ ಸೆಂಟರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಹೌದು, ಒಂದು ಸಾಮಾನ್ಯ ವೈದ್ಯಕೀಯ ಪರೀಕ್ಷೆಗೆಂದು ಬಂದ ಮಗು ಈ ಒಂದು ಇಂಜೆಕ್ಷನ್ ನೀಡಿದ ಅರ್ಧ ಗಂಟೆಯಲ್ಲೇ ಸಾವಿನ ದವಡೆಗೆ ಸಿಲುಕಿದ್ದು ನಿಜಕ್ಕೂ ದಿಗಿಲು ಹುಟ್ಟಿಸಿದೆ. ಈ ಪುಟ್ಟ ಜೀವಕ್ಕೆ ಅಲ್ಲಿ ಏನು ಮಾಡಲಾಯಿತು? ನೀಡಿದ ಔಷಧ ಪ್ರಮಾಣ ಎಷ್ಟು? ಈ ಎಲ್ಲ ಪ್ರಶ್ನೆಗಳು ಈಗ ಆಸ್ಪತ್ರೆಯ ಗೋಡೆಯ ನಡುವೆ ರಹಸ್ಯವಾಗಿ ಉಳಿದಿವೆ ಸ್ನೇಹಿತರೆ. ಅದು ಡಿಸೆಂಬರ್ 18ನೇ ತಾರೀಕು 2021 ಬೆಳಗಾವಿಯ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿ MRI ಸ್ಕ್ಯಾನಿಂಗ್ ಮಾಡಲು ಹೋದಾಗ ಅವನ ಮೃತ್ಯುವಾಗುತ್ತದೆ. ಇದಕ್ಕೆ ಕಾರಣ ಅವನ ಅಂಡರ್ವೇರ್ನಲ್ಲಿ ಇದ್ದಂತಹ ಒಂದು ಕೀ. ಹೌದು ಸ್ನೇಹಿತರೆ, ಕೆಲವೊಂದು ಸ್ಕ್ಯಾನ್ಗಳನ್ನು ಮಾಡಲು ಹೋದಾಗ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತದೆ. ಇಲ್ಲವಾದರೆ ಇಂತಹ ದುರ್ಘಟನೆಗಳು ನಡೆಯುತ್ತವೆ. ಆದ್ದರಿಂದ ಡಾಕ್ಟರ್ಗಳು ಹೇಳುವ ಸಲಹೆಗಳನ್ನು ಕೇಳಬೇಕು ಹಾಗೂ ಅವರು ಕೇಳುವ ಪ್ರಶ್ನೆಗಳಿಗೆ ನಾವು ಸರಿಯಾದ ಉತ್ತರವನ್ನ ಕೊಡಬೇಕು. ಇಲ್ಲವಾದರೆ ಇಂತಹ ದುರ್ಘಟನೆಗಳು ನಡೆಯೋದು ಸಹಜ. ಹಾಗಾದ್ರೆ ಈ MRI ಸ್ಕ್ಯಾನಿಂಗ್ ಅಂದರೇನು? ಇದನ್ನ ಯಾಕೆ ಮಾಡುತ್ತಾರೆ? ಹೇಗೆ ಮಾಡುತ್ತಾರೆ? ಇದರಿಂದ ಆಗುವ ಉಪಯೋಗಗಳೇನು? ಇದನ್ನು ಮಾಡುವಾಗ ಯಾವ ತರಹದ ಮುನ್ನೆಚ್ಚರಿಕೆಗಳನ್ನು ನಾವು ವಹಿಸಬೇಕು? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ನಲ್ಲಿ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಭೂಮಿ ಮೇಲೆ ಇವತ್ತು ಒಬ್ಬ ವ್ಯಕ್ತಿ ಒಂದಿಲ್ಲ ಒಂದು ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಾನೆ ಇರುತ್ತಾನೆ. ಕೆಲವೊಮ್ಮೆ ಈ ಸಮಸ್ಯೆಗಳು ಡಾಕ್ಟರ್ಗೂ ಕೂಡ ಅರ್ಥ ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಕೆಲವು ಸ್ಕ್ಯಾನಿಂಗ್ ಗಳನ್ನು ಮಾಡಲು ಅವರು ಸಲಹೆಗಳನ್ನ ನೀಡುತ್ತಾರೆ. ಅಂತಹದರಲ್ಲಿ ಒಂದು MRI ಸ್ಕ್ಯಾನಿಂಗ್ ಆಗಿದೆ.
MRI ಸ್ಕ್ಯಾನಿಂಗ್ ಅಂದ್ರೆ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್. ಇದು ಒಂದು ರೋಗ ನಿರ್ಣಯಕ ಸಾಧನವಾಗಿದೆ. ದೊಡ್ಡ ಮ್ಯಾಗ್ನೆಟ್ ಮತ್ತು ರೇಡಿಯೋ ತರಂಗಗಳನ್ನು ಬಳಸಿ ದೇಹದಲ್ಲಿ ಸೆರೆಹಿಡಿಯಲು ಸಾಧ್ಯವಿರುವ ಆಂತರಿಕ ಅಂಗಗಳು ಮತ್ತು ರಚನೆಗಳ ಸೆರೆಹಿಡಿದು ಇದು ಸ್ಕ್ಯಾನ್ ಮಾಡುತ್ತದೆ. ತೊಂದರೆ ಆದಂತಹ ಅಸ್ಥಿರಜ್ಜುಗಳು, ರೋಗ ಸೂಚಿಸುವ ಗಡ್ಡೆಗಳು, ವಿವಿಧ ಕಾಯಿಲೆಗಳು ಅಥವಾ ಕಾಯಿಲೆಗಳ ಲಕ್ಷಣಗಳನ್ನು ತಿಳಿದುಕೊಳ್ಳಲು ಮತ್ತು ಮೆದುಳಿನ ಪರಿಸ್ಥಿತಿಯನ್ನು, ಬೆನ್ನುಹುರಿ ಹಾಗೂ ಇತರ ಮೃದು ಅಂಗಾಂಶಗಳಂತಹ ನರವೈಜ್ಞಾನಿಕ ಕಾಯಿಲೆಯನ್ನು ಪತ್ತೆ ಹಚ್ಚಲು ಇದು ಸಹಕಾರಿಯಾಗಿದೆ ಎಂದು ಸಾಬೀತಾಗಿದೆ. ಇದರ ಸಹಾಯದಿಂದಲೇ ಶಸ್ತ್ರಚಿಕಿತ್ಸೆ ಮಾಡದೆ ರೋಗಿಯ ಸಮಸ್ಯೆಯನ್ನು ತಿಳಿಯಬಹುದು ಹಾಗೂ ಬಗೆಹರಿಸಬಹುದು. MRI ಸ್ಕ್ಯಾನಿಂಗ್ ಗಳನ್ನ ಹೆಚ್ಚಾಗಿ ಆಸ್ಪತ್ರೆಗಳು ಅಥವಾ ಸ್ಕ್ಯಾನಿಂಗ್ ಮಾಡುವಂತಹ ಸೆಂಟರ್ಗಳಲ್ಲಿ ಒಂದು ರೂಮಿನಲ್ಲಿ ಅಳವಡಿಸಲಾಗುತ್ತದೆ. MRI ಯಂತ್ರದ ಒಳಗೆ ಮನುಷ್ಯನನ್ನು ಕಳಿಸಿದಾಗ ಮನುಷ್ಯನ ದೇಹದ ಒಳಗೆ ಅಯಸ್ಕಾಂತದ ತರಂಗಗಳು ಪ್ರವೇಶಿಸುತ್ತವೆ ಹಾಗೂ ಇವು ದೇಹದಲ್ಲಿರುವ ಗೆಡ್ಡೆಗಳನ್ನ, ಊನಗಳನ್ನ, ರಕ್ತಸ್ರಾವಗಳನ್ನ, ಮೆದುಳಿನ ಚಲನವಲನಗಳನ್ನ, ಎಲುಬಿನ ರಚನೆಗಳ ಬಗ್ಗೆ ಹಾಗೂ ಇನ್ನಿತರ ಹಲವಾರು ಭಾಗಗಳ ಸಂಪೂರ್ಣ ಮಾಹಿತಿಯನ್ನ ಇದು ನೀಡುತ್ತದೆ. ಈ ರಿಪೋರ್ಟ್ ಅನ್ನ ನೋಡಿ ಡಾಕ್ಟರ್ಗಳು ಸಮಸ್ಯೆಗೆ ಪರಿಹಾರ ನೀಡುತ್ತಾರೆ. ಆದರೆ ಈ ಸ್ಕ್ಯಾನ್ ಮಾಡುವ ಮೊದಲು ಹಲವಾರು ಮುನ್ನೆಚ್ಚರಿಕೆಗಳನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತದೆ. ಮೊದಲನೇದಾಗಿ ನಾವು ಹಾಕಿಕೊಂಡಿರುವ ಬಟ್ಟೆಗಳನ್ನು ತೆಗೆದು ಆಸ್ಪತ್ರೆಯವರು ಕೊಡುವ ಬಟ್ಟೆಯನ್ನೇ ಹಾಕಿಕೊಳ್ಳಬೇಕು. ಯಾಕೆಂದ್ರೆ ನಾವು ಬಳಸುವ ಪ್ಯಾಂಟ್ ಆಗಲಿ ಶರ್ಟ್ ಆಗಲಿ ಅವುಗಳಲ್ಲಿ ಕಬ್ಬಿಣದ ಅಂಶ ಕೆಲವೊಮ್ಮೆ ಇರುತ್ತದೆ. ಅಂದ್ರೆ ಪ್ಯಾಂಟಿನ ಜಿಪ್ಗಳಲ್ಲಿ ಹೀಗೆ ಕಬ್ಬಿಣದ ಅಂಶ ಇದ್ದರೆ MRI ಸ್ಕ್ಯಾನಿಂಗ್ ಮಾಡುವಾಗ ಅದು ನಿಮಗೆ ಹಾನಿ ಮಾಡಬಹುದು. ಈ ಸ್ಕ್ಯಾನ್ ಒಳಗೆ ಅಯಸ್ಕಾಂತವನ್ನು ಬಳಸುವುದರಿಂದ ನಾವು ಈ ಸ್ಕ್ಯಾನ್ ಮಾಡುವ ಮೊದಲು ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಧಾತುಗಳನ್ನ ಅಥವಾ ಕಬ್ಬಿಣದ ಅಂಶಗಳನ್ನ ಇಟ್ಟುಕೊಳ್ಳಲೇಬಾರದು. ಮೊಬೈಲ್ ಕೀ ಚೈನ್ ಆಗಲಿ, ಪೆನ್ಗಳಾಗಲಿ, ಚಿನ್ನದ ಆಭರಣಗಳನ್ನಾಗಲಿ, ಉಂಗುರಗಳನ್ನಾಗಲಿ, ಉಡುದಾರವನ್ನೇ ಆಗಲಿ ಹೀಗೆ ಈ ರೀತಿಯ ವಸ್ತುಗಳನ್ನು ತೆಗೆದಿಟ್ಟು ಆಮೇಲೆ ನಾವು ಸ್ಕ್ಯಾನಿಂಗ್ ರೂಮ್ ಒಳಗೆ ಹೋಗಬೇಕು. ಮೊದಲೇ ದೇಹದಲ್ಲಿ ಸಮಸ್ಯೆ ಇದ್ದರೆ ಅದನ್ನ ನೀವು ವೈದ್ಯರಿಗೆ ಹೇಳಲೇಬೇಕು. ನಿಮಗೇನಾದರೂ ಅಲರ್ಜಿ ಇದ್ದರೆ, ಮೊದಲೇ ಏನಾದರೂ ಆಪರೇಷನ್ ಅಥವಾ ಸರ್ಜರಿ ಆಗಿದ್ರೆ ಅದನ್ನ ಡಾಕ್ಟರ್ಗಳಿಗೆ ತಿಳಿಸಬೇಕಾಗುತ್ತದೆ. ಗರ್ಭಿಣಿ ಸ್ತ್ರೀಯರು MRI ಸ್ಕ್ಯಾನಿಂಗ್ ಅನ್ನ ಮಾಡುವುದನ್ನ ಅವಾಯ್ಡ್ ಮಾಡಬೇಕು. ಈ MRI ಸ್ಕ್ಯಾನಿಂಗ್ ಸುಮಾರು 15 ನಿಮಿಷದಿಂದ 90 ನಿಮಿಷದವರೆಗೆ ಮಾಡಲಾಗುತ್ತದೆ. ಡಾಕ್ಟರ್ಗಳು ಹೇಳುವ ಪ್ರಕಾರ ನಮ್ಮ ಪೂರ್ತಿ ದೇಹದ ಸ್ಕ್ಯಾನಿಂಗ್ ಕೂಡ ಮಾಡಬಹುದು ಅಥವಾ ಒಂದು ಚಿಕ್ಕ ಭಾಗ ಅಂದರೆ ಒಂದು ಕಿರು ಬೆರಳಿನ ಸ್ಕ್ಯಾನಿಂಗ್ ಕೂಡ MRI ಸ್ಕ್ಯಾನಿಂಗ್ ನಲ್ಲಿ ಮಾಡಬಹುದು. ಈ ಸ್ಕ್ಯಾನಿಂಗ್ ಮಾಡುವ ಮೊದಲು ನೀವು ನಿಮ್ಮ ಶುಗರ್ ಲೆವೆಲ್ ಹಾಗೂ BP ಮೊದಲು ಚೆಕ್ ಮಾಡಬೇಕಾಗುತ್ತದೆ. MRI ಸ್ಕ್ಯಾನಿಂಗ್ 1000 ರೂಪಾಯಿಂದ ಹಿಡಿದು 1.5 ಲಕ್ಷವರೆಗೂ ಖರ್ಚಾಗುತ್ತದೆ. ಇದು ನಿಮ್ಮ ಸಮಸ್ಯೆಯ ಆಧಾರ ಇಟ್ಟುಕೊಂಡು ಈ ರೀತಿಯ ವೆಚ್ಚವನ್ನು ಅವರು ಹೇಳುತ್ತಾರೆ. ಇದು ಕೆಲವೊಮ್ಮೆ ಆ ಆಸ್ಪತ್ರೆಗಳ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತದೆ. ಅಂದ ಹಾಗೆ ಈ MRI ಸ್ಕ್ಯಾನಿಂಗ್ ಅನ್ನ 1946ರಲ್ಲಿ ಫ್ಲೆಕ್ಸ್ ಬ್ಲಾಕ್ ಎಂಬ ವಿಜ್ಞಾನಿ ಕಂಡುಹಿಡಿದಿದ್ದ. ಆಗ ಅದು ಅಷ್ಟು ಅಭಿವೃದ್ಧಿ ಆಗಿರಲಿಲ್ಲ. ನಂತರ ಹಲವಾರು ವರ್ಷಗಳ ಮೇಲೆ ಹಲವಾರು ಜನರು ಇದರ ಮೇಲೆ ಸಂಶೋಧನೆ ಮಾಡಿ ಈಗ ಒಂದು ಯಶಸ್ಸಿನ ಹಾದಿಯನ್ನ ಇದು ಪಡೆದಿದೆ.